ಬಂಟ್ವಾಳ ತಾಲೂಕಿನ ಬಿಸಿ ರೋಡಿನಲ್ಲಿ ಲಾವಣ್ಯ ಎಂಬ ಯುವತಿಯನ್ನ ಹಾಡಹಗಲೇ ಹತ್ಯೆ ಮಾಡಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕಾಂಗ್ರೆಸ್ ಪಕ್ಷದ ವಕ್ತಾರ ಪದ್ಮಪ್ರಸಾದ್ ಜೈನ್ ಪ್ರತಿಕ್ರಿಯಿಸಿದ್ದಾರೆ. ಈ ಕುರಿತು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಈ ಘೋರ ಕೃತ್ಯ ತೀವ್ರ ಖಂಡನೀಯ. ದಕ್ಷಿಣ ಕನ್ನಡ ಜಿಲ್ಲೆಯನ್ನ ಸುರಕ್ಷಿತ ಜಿಲ್ಲೆ ಎಂದು ಹೇಳಿದ್ದೇವೆ. ಆದರೆ ಇಂತಹ ಘಟನೆಯಿಂದ ನಾಗರಿಕ ಸಮಾಜವೇ ತಲೆ ತಗ್ಗಿಸುವಂತಾಗಿದೆ ಎಂದು ಹೇಳಿದರು. ಪ್ರಕರಣದಲ್ಲಿ ಆರೋಪಿಯ ಹಿನ್ನೆಲೆಯನ್ನ ಸಮಗ್ರವಾಗಿ ತನಿಖೆ ಮಾಡಬೇಕು. ಆರೋಪಿಗೆ ಯಾರಾದರೂ ಸಹಕಾರ ನೀಡಿದ್ದರೆ ಅವರ ವಿರುದ್ಧವೂ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಅವರು ಆಗ್ರಹಿಸಿದರು. ಕೊಲೆ ಮಾಡಿದ ಆರೋಪಿಗೆ ಕಾನೂನು ಪ್ರಕಾರ ಕಠಿಣ ಶಿಕ್ಷೆ ವಿಧಿಸಬೇಕು. ಇಂತಹ ಕೃತ್ಯ ಎಸಗಲು ಮತ್ತಾರಿಗೂ ಧೈರ್ಯ ಬಾರದಂತೆ ಕಾನೂನಿನ ಭಯ ಹುಟ್ಟಿಸಬೇಕು. ಪೊಲೀಸರು ಈ ಪ್ರಕರಣವನ್ನು ಅತ್ಯಂತ ಗಂಭೀರವಾಗಿ ಪರಿಗಣಿಸಿ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು. ಕೊಲೆಗಾರರಿಗೆ ಧರ್ಮವೂ ಇಲ್ಲ, ಜಾತಿಯೂ ಇಲ್ಲ. ಕೊಲೆಗೆ ಎಸಗಿದವನು ಕೇವಲ ಆರೋಪಿ ಮತ್ತು ಅಪರಾಧಿ. ಈ ಪ್ರಕರಣವನ್ನು ಧರ್ಮ ಅಥವಾ ಜಾತಿಯ ದೃಷ್ಟಿಯಿಂದ ನೋಡದೆ ಜಿಲ್ಲೆಯ ಸಾಮರಸ್ಯವನ್ನ ಕಾಪಾಡುವ ರೀತಿಯಲ್ಲಿ ಪೊಲೀಸರು ಕಾರ್ಯನಿರ್ವಹಿಸಬೇಕು ಎಂದು ಮನವಿ ಮಾಡಿದರು. ಜಿಲ್ಲೆಯಲ್ಲಿ ಹಾಡಹಗಲಲ್ಲಿ ಸಾರ್ವಜನಿಕ ಬಸ್ ನಿಲ್ದಾಣದಲ್ಲಿ ಅಟ್ಟಾಡಿಸಿಕೊಂಡು ಹೋಗಿ ಅಮಾನುಷಕವಾಗಿ ಒಂದು ಹುಡುಗಿಯನ್ನು ಹತ್ಯೆ ಮಾಡಿರುವಂಥ ಒಂದು ಘನಘೋರ ಕೃತ್ಯ ನಡೆದಿದೆ. ತೀವ್ರ ಖಂಡನೀಯ. ನಾವೆಲ್ಲ ಸುಶಿಕ್ಷಿತ ಜಿಲ್ಲೆ ಅಂತ ಹೇಳ್ಕೊಳ್ತೀವಿ. ನಾವೆಲ್ಲ ಒಂದು ತಲೆ ತಗ್ಗಿಸುವ ವಿಚಾರ ಆಗಿದೆ. ಇದು ನಾಗರಿಕ ಸಮಾಜವೇ ತಲೆ ತಗ್ಗಿಸುವಂಥ ವಿಚಾರ ಆಗಿದೆ. ಬಸ್ ಸ್ಟ್ಯಾಂಡ್ನಲ್ಲಿ ಅಷ್ಟು ಜನ ಇರುವಾಗ ಆ ರೀತಿ ಕತ್ತೆ ಹಿಡ್ಕೊಂಡು ಹೋಗಿ ಅಟ್ಟಾಡಿಸ್ಕೊಂಡು ಕೊಂದು ಅವರು ಪರಾರಿ ಆಗ್ತಾರೆ ಅಂತ ಹೇಳಿದರೆ ಕತ್ತೆಯಲ್ಲಿ ಬಿಸಾಕಿ ನಾವೆಲ್ಲ ವಿಡಿಯೋ ಮಾಡ್ತೀವಿ. ನಮಗೆ ಶೇಮ್ ಆಗಬೇಕು. ಜನ ವಿಡಿಯೋ ಮಾಡ್ತೀವಿ, ಅದನ್ನು ಹಿಡಿಲಿಕ್ಕೆ ಹೋಗಿದಿಲ್ಲ ಅಥವಾ ತಡಿಲಿಕ್ಕೆ ಹೋಗ್ತಾ ಇಲ್ಲ. ಆ ರೀತಿಯ ಎಲ್ಲ ಮನೋಭಾವಗಳು ಹಾಗೆ ಆಗಿದೆ. ಹತ್ಯೆ ಮಾಡಿದ ವ್ಯಕ್ತಿಯನ್ನು ಪೊಲೀಸರು ಈಗಾಗಲೇ ಬಂಧಿಸಿದ್ದಾರೆ. ಆದರೆ ಆ ಪ್ರಕರಣ ದುಷ್ಕೃತ್ಯ ನಡೆದು ಮರುದಿನದ ತನಕ ಅದಕ್ಕೆ ಕಾಲ ತಗೊಂಡಿದ್ದಾರೆ. ನಮ್ಮ ಇವತ್ತಿನ ಎಲ್ಲ ಈ ಮೊಬೈಲ್ ಇರ್ಬೋದು, ಈ ಥರ ಇಷ್ಟೆಲ್ಲ ಇದಿರುವಾಗ ಕೂಡಲೇ ಆರೋಪಿಯನ್ನು ಬಂಧನ ಮಾಡಬೇಕಿತ್ತು. ಮರುದಿನ ಬೆಳಿಗ್ಗೆ 11 ಗಂಟೆ ತನಕ ಅವನು ಆರಾಮಾಗಿ ಯಾವುದೋ ಅಂಗಡಿ ಎದುರು ಕೂತ್ಕೊಂಡಿದ್ದಾನೆ, ಫೋನಲ್ಲಿ ಮಾತಾಡ್ತಿದ್ದಾನೆ. ಹಾಗಾಗಿ ಆ ವ್ಯಕ್ತಿಗ ಹಿನ್ನೆಲೆ ಮತ್ತು ಅವನಿಗೆ ಯಾರಾದರೂ ಸಹಕಾರ ನೀಡಿದರೆ ಅದನ್ನು ಕೂಡ ತನಿಖೆ ಮಾಡಬೇಕು. ಮಾತ್ರ ಅಲ್ಲ, ಪೊಲೀಸರು ಕೊಲೆಗಾರರನ್ನು ಕಾನೂನು ಪ್ರಕಾರ ಕಠಿಣ ಶಿಕ್ಷೆ ಕೊಡೋದು ಮಾತ್ರ ಅಲ್ಲ, ಅದೊಂದು ಪಾಠ ಆಗಬೇಕು. ಬೇರೆಯವರಿಗೆ ಇಂಥ ಕೃತ್ಯ ಎಸಗಲಿಕ್ಕೆ ಧೈರ್ಯ ಬರಬಾರ್ದು ಮತ್ತು ಕಾನೂನು ಮತ್ತು ಪೊಲೀಸರ ಭಯ ಇರಬೇಕು. ಭಯ ಇರುವ ಥರ ಪೊಲೀಸರು ಅಂಥ ಒಂದು ಗಂಭೀರವಾಗಿ ತಗೊಂಡು ಅಂತಹ ಶಿಕ್ಷೆನೇ ವಿಧಿಸಬೇಕು ಅಂತ ಒತ್ತಾಯ ಮಾಡ್ತೀನಿ.